ಅವರು ಬೆಳ್ತಂಗಡಿಯ ಯಂಗೆಸ್ಟ್ ರೆಬಲ್ ಸ್ಟಾರ್, ಬೆಳ್ತಂಗಡಿ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ. ತನ್ನ ಕ್ಷೇತ್ರಕ್ಕಾಗಿ ಪ್ರತಿದಿನ ಪ್ರತಿ ಕ್ಷಣ ಮಿಡಿಯುವಂತಹ ಹೃದಯ ಅವರದ್ದು. ನೇರ ನಡೆನುಡಿ, ನೇರ ನುಡಿ ಪೂಂಜಾ ಸ್ಟೈಲ್. ನವ ಬೆಳ್ತಂಗಡಿಯ ಕನಸು ಕಂಡಿರುವಂತಹ ಕ್ಷೇತ್ರದ ಜನರ ಅಭಿವೃದ್ಧಿಗೆ ಪಣವನ್ನು ತೊಟ್ಟಿರುವಂತಹ ಕಣ್ಮಣಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಹೋರಾಟದಿಂದಲೇ ಬಂದು ಜನನಾಯಕರು ಆದವರು ಅವರು. ಬನ್ನಿ, ಹರೀಶ್ ಪೂಂಜಾ ಹುಟ್ಟುಹಬ್ಬದಂದು ಏನೆಲ್ಲ ಜನಪರ ಕಾರ್ಯಕ್ರಮ ನಡೆಯಿತು ಅನ್ನೋದನ್ನ ನೋಡೋಣ. ನಾಯಕ ಅಂದ್ರೆ ಬರೀ ಜನರ ಕಷ್ಟಗಳನ್ನ ಆಲಿಸಿ ಸಾಂತ್ವನ ಹೇಳೋದಷ್ಟೇ ಅಲ್ಲ, ಜನರ ಹತ್ತಿರ ಹೋಗಿ ಅವರ ಕಷ್ಟಗಳನ್ನ ಹತ್ತಿರದಿಂದ ಕಂಡು ಬದುಕಬೇಕು ಅನ್ನುವಂತ ಹುರುಪನ್ನ ತುಂಬೋದೇ ನಿಜವಾದ ಜನನಾಯಕನ ಗುಣ. ಇಂತಹ ಗುಣ ಬೆಳ್ತಂಗಡಿ ಕ್ಷೇತ್ರದ ಶಾಸಕ ಹರೀಶ್ ಪೂಂಜಾರಿಗಿದೆ. ಜನ ಮೆಚ್ಚಿದ ನಾಯಕನಿಗೆ ಇಂದು 40ರ ಹುಟ್ಟು ಹಬ್ಬದ ಸಂಭ್ರಮ. ಆರ್ಎಸ್ಎಸ್ನ ಸಂಘದ ಗರಡಿಯಲ್ಲಿ ಪಳಗಿ ಹೋರಾಟದಿಂದಲೇ ಹಿಂದುತ್ವದ ಕಿಚ್ಚು ಹಚ್ಚಿಸಿಕೊಂಡ ನಾಯಕ ಹರೀಶ್ ಪೂಂಜಾ. ಪೂಂಜಾರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಬೆಳಿಗ್ಗೆ 6ರಿಂದಲೇ ವಿವಿಧ ಕಾರ್ಯಕ್ರಮಗಳು ಪೂಂಜಾ ಹೆಸರಿನಲ್ಲಿ ಆರಂಭಗೊಂಡಿದ್ವು. ಬೆಳ್ತಂಗಡಿಯ 81 ಗ್ರಾಮಗಳ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ನಡೆಯಿತು. ಹಾಗೂ ಪೂಂಜಾ ಅಭಿಮಾನಿಗಳಿಂದ ರಕ್ತದಾನ ಕಾರ್ಯಕ್ರಮ, ಬೆಳ್ತಂಗಡಿಯ ಲಾಯ್ಲದಲ್ಲಿರುವ ಅನಾಥಾಶ್ರಮದ ಮಕ್ಕಳಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಬಿಸಿಯೂಟ ವಿತರಣೆ ಹಾಗೂ ಹೊರ ಜಿಲ್ಲೆಗಳಾದ ಚಿಕ್ಕಮಗಳೂರು, ಮಂಡ್ಯ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಪೂಂಜಾ ಅಭಿಮಾನಿಗಳು ಅನ್ನದಾನ ಸೇವೆಯನ್ನ ಮಾಡಿದರು. ನಮ್ಮ ಓಡಿಲು ಶ್ರೀ ಮಾಲಿಂಗೇಶ್ವರ ದೇವರ ಸಾನ್ನಿಧ್ಯದಲ್ಲಿ ನಮ್ಮ ಬೆಳ್ತಂಗಡಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಹರೀಶ್ ಪೂಂಜಾರವರು ಇವತ್ತು 40ನೇ ವರ್ಷಕ್ಕೆ ಪಾದಾರ್ಪಣೆಗೈಯುವಂಥ ಈ ಸುಸಂದರ್ಭದಲ್ಲಿ ನಾವು ಅವರಿಂದ ಸಮಾಜಮುಖಿ ಕೆಲಸಗಳು ಆಗಬೇಕು, ಬೆಳ್ತಂಗಡಿ ತಾಲೂಕು ಇನ್ನೂ ಕೂಡ ರಾಜ್ಯದಲ್ಲಿ ಅಭಿವೃದ್ಧಿಯಲ್ಲಿ ಮುಂಚೂಣಿಗೆ ಬರಬೇಕು, ಇನ್ನೂ ಕೂಡ ಹಲವಾರು ಸಮಾಜಮುಖಿ ಕೆಲಸಗಳು ಅವರಿಂದ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ದೇವರವರಿಗೆ ಒಳ್ಳೆಯ ಆಯುಸ್ಸನ್ನು ಕೊಡಬೇಕು, ಭವಿಷ್ಯ ಭಾಗ್ಯವನ್ನು ಕೊಡಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಇವತ್ತು ಇಲ್ಲಿ ಒಂದು ಓಡಿಲು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಇಟ್ಟುಕೊಂಡಿದ್ದೇವೆ. ನಾವೆಲ್ಲರೂ ಕೂಡ ಪಡಂಗಡಿ, ಗರ್ಡಾಡಿ, ಸೋನಂದೂರು, ಮಾಲಾಡಿ, ಕುವೆಟ್ಟು ಎಲ್ಲ ಗ್ರಾಮದವರು ಸೇರಿಕೊಂಡು ನಮ್ಮ ಮಾನ್ಯ ಶಾಸಕರಾದಂಥ ಹರೀಶ್ ಪೂಂಜಾರವರಿಗೆ ಒಳ್ಳೆಯ ಆಯುಸ್ಸನ್ನು ಕೊಡಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಇವತ್ತೊಂದು ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ಬೆಳ್ತಂಗಡಿ ತಾಲೂಕಿನ ಇತಿಹಾಸದಲ್ಲಿ 4 ವರ್ಷದ ಅವಧಿಯಲ್ಲಿ ಇಷ್ಟು ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನು ಮಾಡಿದಂಥ ಶಾಸಕ ಯಾರು ಕೂಡ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ನಾವು ಇನ್ನೂ ಕೂಡ ಅವರಿಂದ ಸಮಾಜಮುಖಿ ಕೆಲಸಗಳಾಗಬೇಕು. ನಮ್ಮ ಪಡಂಗಾಡಿ ಸುತ್ತಮುತ್ತಲಿನ ಪಡಂಗಾಡಿ, ಗರ್ಡಾಡಿ, ಸೋನಂದೂರು, ಬೆಳ್ತಂಗಡಿ ತಾಲೂಕಿನ ಎಲ್ಲ ಗ್ರಾಮಗಳು ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ. ಯಾಕಂತೇಳಿದರೆ ಭಾರತ ದೇಶಕ್ಕೆ ನರೇಂದ್ರ ಮೋದಿ ಹೇಗಿದ್ದಾರೆ ಹಾಗೆ ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಹರೀಶ್ ಪೂಂಜಾರ್ ಅವರು ಯಾಕಂತೇಳಿದರೆ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ಬೆಳ್ತಂಗಡಿಯ ಎಸ್ಟಿಎಂ ಹಾಲ್ನಲ್ಲಿ ಅಭಿಮಾನಿಗಳಿಂದ ಅಂಗಾಂಗ ದಾನದ ಪ್ರಕ್ರಿಯೆಗೆ ಸಹಿ ಹಾಗೂ ರಕ್ತದಾನ ಶಿಬಿರ ನಡೆಯಿತು. ಇಷ್ಟೇ ಅಲ್ಲ, ಬೆಳ್ತಂಗಡಿಯ ಜನ ಮೆಚ್ಚಿದ ನಾಯಕನ ಹುಟ್ಟುಹಬ್ಬದ ದಿನ ಸಾಲು ಸಾಲು ಕಾರ್ಯಕ್ರಮಗಳು ನಡೆದಿದ್ದಾವೆ. ಇದು ಹರೀಶ್ ಪೂಂಜಾ ಗಳಿಸಿರುವ ಆಸ್ತಿ. ಹಣ ಮಾಡಿ ಮನೆಗಳ ಮೇಲೆ ಮನೆ ಕಟ್ಟಿ ಎಸಿ ರೂಮಲ್ಲಿ ಕೂತು ಕಾಲ್ ರಿಸೀವ್ ಮಾಡಿ ಪುಕ್ಸಟ್ಟೆ ಟಿಪ್ಸ್ ಕೊಡೋ ಲಿಸ್ಟ್ಗೆ ಹರೀಶ್ ಪೂಂಜಾ ಸೇರಲ್ಲ ಅನ್ನೋದು ಇನ್ನೊಂದು ವಿಶೇಷ. ಹರೀಶ್ ಪೂಂಜಾರ ಹುಟ್ಟುಹಬ್ಬದ ಪ್ರಯುಕ್ತ ಅಂಗಾಂಗ ದಾನದ ಘೋಷಣೆ ಹಾಗೂ ಬೃಹತ್ ರಕ್ತದಾನ ಶಿಬಿರವನ್ನು ಈಗಾಗಲೇ ಉದ್ಘಾಟನೆಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಹರೀಶ್ ಪೂಂಜಾರ ಅಭಿಮಾನಿ ವರ್ಗದವರು ಬಂದಿದ್ದಾರೆ. ಇಡೀ ತಾಲೂಕಿನಲ್ಲಿ ಇವತ್ತು ಸಂಭ್ರಮದ ಒಂದು ವಾತಾವರಣವಾಗಿದೆ. ಅದೇ ರೀತಿ ಶಾಸಕರ ಒಂದು ಮಕ್ಕಳ ಮೇಲಿನ ಪ್ರೀತಿಯಿಂದಾಗಿ ಇವತ್ತು ತಾಲೂಕಿನ ಎಲ್ಲ ಶಾಲಾ ಮಕ್ಕಳಿಗೆ, ವಿದ್ಯಾರ್ಥಿನಿಯರಿಗೆ, ಅವರ ಸಿಬ್ಬಂದಿ ವರ್ಗದವರಿಗೆ ಸಿಹಿ ತಿಂಡಿಯನ್ನು ಕೊಟ್ಟು ಇವತ್ತು ಹರೀಶ್ ಪೂಂಜಾರು ಸಹಕರಿಸಿದ್ದಾರೆ. ಅವರ ಅತ್ಯುತ್ತಮವಾದ ಒಂದು ದೃಷ್ಟಿಕೋನದಿಂದ ಇವತ್ತು ನಾವು ಬೆಳ್ತಂಗಡಿ ತಾಲೂಕನ್ನು ಒಂದು ಮಾದರಿ ತಾಲೂಕಾಗಿ ಅವರು ಮುಂದುವರಿಸಿಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲಿ ನಾವು ಅವರ ಹುಟ್ಟುಹಬ್ಬಕ್ಕಾಗಿ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತಾದರೆ ನಮ್ಮ ಅಂಗಾಂಗ ದಾನವನ್ನು ನಾವು ಮಾಡುವಂಥ ಒಂದು ಘೋಷಣೆ ಇವತ್ತು ಮಾಡಬೇಕು ಅಂತ ನಾನು ಎಲ್ಲ
ಅಭಿಮಾನಿ ಬಂಧುಗಳಲ್ಲಿ ಕೇಳಿಕೊಳ್ತಿದ್ದೇನೆ. ನಮ್ಮ ಪ್ರತಿಯೊಂದು ಅಂಗವನ್ನು ನಮ್ಮ ಮರಣದ ನಂತರ ನಾವು ಇನ್ನೊಬ್ಬ ಯಾರು ಬೇಡಿಕೆ ಇದ್ದವರಿದ್ದಾರೆ ಅಂಥವರಿಗೆ ಅದನ್ನು ದಾನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹರೀಶ್ ಪೂಂಜಾ ಅಭಿಮಾನಿ ಬಳಗದ ಎಲ್ಲ ಯುವಕರು ಇವತ್ತು ತೀರ್ಮಾನ ಮಾಡಿದ್ದಾರೆ. ಇದೊಂದು ಅತ್ಯುತ್ತಮವಾದ ಕಾರ್ಯ. ಎಲ್ಲರೂ ಇವತ್ತು ಬಂದು ತಮ್ಮ ಅಂಗಾಂಗ ದಾನವನ್ನು ಕೊಟ್ಟು ನಾವು ಹರೀಶ್ ಪೂಂಜರಿಗೆ ಒಂದು ಮಾದರಿಯಾಗಿ ನಿಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಿದ್ದೇನೆ. ತನ್ನ ಭಗೀರಥ ಪ್ರಯತ್ನದಿಂದ ಕ್ಷೇತ್ರದ ಅಭಿವೃದ್ಧಿಗಾಗಿ ಸುಮಾರು 22 ಇಲಾಖೆ, ನಿಗಮ ಮಂಡಳಿಗಳಿಂದ ಸುಮಾರು 1800 ಕೋಟಿ ರೂಪಾಯಿ ಮಿಕ್ಕಿ ಅನುದಾನ ತಂದ ಅನನ್ಯ ಸಾಧಕ. 2019ರ ಭೀಕರ ಪ್ರವಾಹ ಎದುರಾದ ಸಂದರ್ಭ ಜನರ ಕಷ್ಟ ನಷ್ಟಗಳಿಗೆ ಸ್ಪಂದಿಸಿ ಅವರಿಗೆ ಹೆಗಲು ಕೊಟ್ಟು ಬದುಕು ಮರುಕಟ್ಟಲು ಶ್ರಮಿಸಿದ ಹೋರಾಟಗಾರ. ಕೃಷಿಕರ ಸಂಕಷ್ಟಗಳಿಗೆ ಹೆಗಲಾಗುವ ಅಪ್ಪಟ ಕೃಷಿಕ. ಅನೇಕ ಸವಲತ್ತುಗಳನ್ನ ಜನರ ಮನೆ ಬಾಗಿಲಿಗೆ ತಂದುಕೊಟ್ಟ ಕ್ಷೇತ್ರದ ಜನರ ಕಣ್ಮಣಿಗೆ ಎಂದಿಗೂ ದಣಿವರಿಯದೆ ಕಾರ್ಯೋನ್ಮುಖರಾಗುವ ಶಕ್ತಿಯನ್ನ ಆ ದೇವರು ನೀಡಲಿ. ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರ ಸಮಸ್ಯೆ ಕಷ್ಟಗಳಿಗೆ ತಕ್ಷಣ ಸ್ಪಂದಿಸುವ ಯುವ ರಾಜಕಾರಣಿ, ಛಲ ಬಿಡದೆ ಓಡಾಟ ನಡೆಸುವ ಕ್ರಿಯಾಶೀಲ ರಾಜಕಾರಣಿಗೆ ನಮ್ಮ ಕುಡ್ಲ ವಾಹಿನಿ ಕಡೆಯಿಂದಲೂ ಅ ವೆರಿ ವೆರಿ ಹ್ಯಾಪಿ ಬರ್ತ್ಡೇ. ಸುದೀಪ್ ಸಾಲಿಯಾ, ನಮ್ಮ ಕುಡ್ಲ ನ್ಯೂಸ್, ಬೆಳ್ತಂಗಡಿ.